ಸಾರ್ವರ್ಕರ್ ಒಬ್ಬ ಹೇಡಿ, ಬ್ರಿಟಿಷರ ಬಳಿ ಕ್ಷಮೆಯಾಚಿಸಿದಂಥ ವ್ಯಕ್ತಿ ಎಂದು ಎಸ್ಡಿಪಿಐ ಮುಖಂಡ ಶಾಫಿ ಬೆಳ್ಳಾರೆ ಹೇಳಿದ್ದಾರೆ. ಸ್ವಾತಂತ್ರ್ಯ ರಥದಲ್ಲಿ ವೀರ ಸಾರ್ವರ್ಕರ್ ಚಿತ್ರ ಹಾಕಿದ ಕುರಿತಂತೆ ಸಾಕಷ್ಟು ವಾದ ವಿವಾದಗಳು ಎದ್ದಿದ್ದವು. ಇದಕ್ಕೆ ಪ್ರತಿಯಾಗಿ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ಪುತ್ತೂರಿನಲ್ಲಿ ನಡೆಸಿದ್ದವು. ಅದಕ್ಕೆ ಪ್ರತಿಯಾಗಿ ಎಸ್ಡಿಪಿಐ ಪಕ್ಷದಿಂದ ಪ್ರತಿಭಟನೆ ನಡೆದಿದೆ. ದರ್ಬೆ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಾರ್ವರ್ಕರ್ ಒಬ್ಬ ಹೇಡಿ, ಬ್ರಿಟಿಷರಲ್ಲಿ ಕ್ಷಮೆ ಕೋರಿದ ವ್ಯಕ್ತಿ, ತನ್ನ ಪುಸ್ತಕದಲ್ಲಿ ತಾನೇ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಿಂಬಿಸಿದ ವ್ಯಕ್ತಿ, ಸ್ವಾತಂತ್ರ್ಯ ರಥದಲ್ಲಿ ಇಂಥ ವ್ಯಕ್ತಿಯ ಫೋಟೋ ಹಾಕಿರುವುದು ತಪ್ಪು. ಎಸ್ಡಿಪಿಐ ಮುಖಂಡ ಶಾಫಿ ಬೆಳ್ಳಾರೆ ತೀವ್ರವಾದಂತಹ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಬಕ ಗ್ರಾಮ ಪಂಚಾಯತ್ ಪಿಡಿಒ ಅವರನ್ನ ಕೂಡಲೇ ಬಂಧಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಬಳಿಕ ಪ್ರತಿಭಟನಾಕಾರರನ್ನ ಪೊಲೀಸರು ಚದುರಿಸಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ದರ್ಬೆಯಲ್ಲಿ ನಡೆದಂತಹ ಒಂದು ಪ್ರತಿಭಟನೆ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನೋತ್ಸವದಂದು ಸ್ವಾತಂತ್ರ್ಯ ರಥದಲ್ಲಿ ಸಾರ್ವರ್ಕರ್ ಚಿತ್ರವನ್ನು ಹಾಕಿರುವುದಕ್ಕೆ ಎಸ್ಡಿಪಿಐಯ ಅನೇಕ ಕಾರ್ಯಕರ್ತರು ಅದನ್ನು ವಿರೋಧಿಸಿದ್ರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿತ್ತು. ಬಳಿಕ ರಥಯಾತ್ರೆಗೆ ಅನುವು ಮಾಡಿಕೊಡಲಾಗಿತ್ತು. ಇದಕ್ಕೆ ಪ್ರತಿಯಾಗಿ ನಿನ್ನೆ ದಿನ ಪುತ್ತೂರಿನಲ್ಲಿ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು. ವೀರ ಸಾರ್ವರ್ಕರ್ ಚಿತ್ರವನ್ನು ಹಾಕಿ ಬೃಹತ್ ಮೆರವಣಿಗೆಯನ್ನು ನಡೆಸಿದ್ರು, ಜಾಥಾವನ್ನು ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಈ ದಿನ ಪುತ್ತೂರಿನಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಂತ ಶಬ್ದಗಳು ಯಾವತ್ತೂ ಬರುವುದಿಲ್ಲ. ಅಂತ ನೀಚ ಕೆಟ್ಟ ವ್ಯಕ್ತಿಗಳಿಂದ ಮಾತ್ರ ಅಂತ ಶಬ್ದ ಬರ್ತದೆ. ಅದು ಎಸ್ಡಿಪಿಐ ಯಾವ ಅಧಿಕಾರಿಗಳನ್ನು ಬಂಧಿಸಿ ಪಂಚಾಯತ್ ಅಧಿಕಾರಿಯನ್ನು ನಮ್ಮ ವಿರುದ್ಧವಾಗಿ ಏನೇನೋ ಹೇಳಿಕೆಗಳನ್ನ ಕೊಡುವುದರ ಮೂಲಕ ನಮ್ಮನ್ನ ಭಯಪಡಿಸುವ ಮನಸ್ಸುಗಳಲ್ಲಿ ನೀವು ಭಾವಿಸಿದ್ರೆ ನಾವು ಟಿಪ್ಪು ಸುಲ್ತಾನರ ಅನುಯಾಯಿಗಳು, ನಾವು ಸಾರ್ವರ್ಕರ್ ಅಂತ ಹೇಳಿ ಕ್ಷಮಾಪಣೆ ಖಂಡಿತವಾಗಿಯೂ ಕೂಡ ನಾವು ಬಿಡುವುದಿಲ್ಲ. ಕಾನೂನು ರೀತಿಯಲ್ಲಿ ಆ ಪಂಚಾಯತ್ ಅಧಿಕಾರಿಯ ವಿರುದ್ಧವಾದ ಕಾನೂನು ಹೋರಾಟವನ್ನ ಖಂಡಿತವಾಗಿಯೂ ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ಇವರು ಇವತ್ತು ಸಾರ್ವರ್ಕರನ್ನ ವೀರ ಅಂತೇಳಿ ಹೊಗಳಲಿಕ್ಕೆ ಹೊರಟಿದ್ದಾರೆ. ನಾನು ಕೇಳ್ತಾ ಇರುವಂತದ್ದು, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾರ್ವರ್ಕರ್ ಮಾಡಿದ್ದೇನು ಅದನ್ನ ನೀವು ಹೇಳಿ ನಮಗೆ. ನಾವು ಕೂಡ ಇತಿಹಾಸವನ್ನ ಓದಿದ್ದೇವೆ. ಸಾರ್ವರ್ಕರ್ ಬಗ್ಗೆ ಪುಸ್ತಕಗಳನ್ನ ನೀವು ನೋಡಿದ್ರೆ, ಸಾರ್ವರ್ಕರ್ ಬಗ್ಗೆ ಮೊದಲ ಬಾರಿಗೆ ಪುಸ್ತಕವನ್ನ ಬರೆದದ್ದು ಸ್ವತಃ ಸಾರ್ವರ್ಕರ್. ಸ್ವತಃ ಸಾರ್ವರ್ಕರ್ ಪುಸ್ತಕವನ್ನ ಬರೆದು ಹೇಳಿದ್ದು ನಾನು ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ. ಆದರೆ ನೀವು ಇತಿಹಾಸವನ್ನ ತೆಗೆದು ನೋಡಿದ್ರೆ ಸಾರ್ವರ್ಕರ್ನ ಇತಿಹಾಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮೊದಲಿಗೆ ಲಂಡನ್ ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಪುಸ್ತಕವನ್ನ ಬರೆದರು ಬ್ರಿಟಿಷರ ವಿರುದ್ಧವಾಗಿ. ಬ್ರಿಟಿಷರ ವಿರುದ್ಧ ಪುಸ್ತಕವನ್ನ ಬರೆದ ಕಾರಣಕ್ಕೆ 25 ವರ್ಷಗಳ ಜೀವಾವಧಿ ಶಿಕ್ಷೆಯನ್ನ ಸಾರ್ವರ್ಕರ್ಗೆ ವಿಧಿಸಲಾಗ್ತದೆ. ಅಲ್ಲಿಂದ ಅಂಡಮಾನ್ ಜೈಲಿಗೆ ಅವರನ್ನ ಸ್ಥಳಾಂತರ ಮಾಡಲಾಗ್ತದೆ. ನ್ಯಾಯವನ್ನ ಇಲ್ಲಿ ಕೇಳ್ತಾ ಇದ್ದೇವೆ.